ಶಿವ ಅಡ್ಕ ಅವನು ಪೊಣ್ಣನ ಹುಡುಗರ ಒಟ್ಟಿಗೆ ಹೋಗ್ಲಿಕ್ಕೆ ಹೋಗುದು. ಇವನ ಎಲ್ಲ ಕೇಳ್ಬೇಡಿ ಆಯ್ತಾ, ಸ್ವಲ್ಪ ತುಂಬಾ ಇದೆ. ನಾಡೊಂದು ಪಾಪದ ಹುಡುಗಲ್ಲ, ಅಲ್ಲಿ ನೋಡುವುದು ಕನ್ನಡ ತುಳು ಎಲ್ಲ ಒಟ್ಟಿಗೆ ಆದ್ರೂ ಮಿಕ್ಸ್. ಯಾಕಂದ್ರೆ ಕೋಸ್ಟಲ್ ಮೀಡಿಯಾ ಅಲ್ಲ, ಕೋಸ್ಟಲ್ ಮೀಡಿಯಾ ಆಗುವಾಗ ಎಲ್ಲ ಮಿಕ್ಸ್ ಇರುತ್ತೆ, ಎಲ್ಲರಿಗೂ ಗೊತ್ತಲ್ಲ. ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ಈಗ ಹೇಳ್ದೆ ಅಲ್ಲ ಎಲ್ಲ ಮಿಕ್ಸ್ ಇದೆ ಅಂತ. ಆದ್ರೆ ಆ ಕಪ್ಪಲ್ಸ್ ಅನ್ನು ತೋರಿಸ್ತೀನಿ. ಈಗ ಇಲ್ಲಿದೆ ಈ ಕಪ್ಪಲ್ಸ್ ಮಾತ್ರ ಬೇರೆ ಬೇರೆ ಇದೆ, ಅದು ಏನು ಅಂತ ಹೇಳೋದಿಲ್ಲ, ನಂಗೆ ಗೊತ್ತಿಲ್ಲ. ಎಲ್ಲ ಪಿಕ್ಕಿ ತೆಗೆಯುದು, ಒಂದು ಪೋಸ್ಟ್ ನೋಡ್ಬೇಕು ಅವ ಭಯಂಕರ. ಮತ್ತೆ ಯೂಟ್ಯೂಬಲ್ಲಿ ಹಾಕ್ಲಿಕ್ಕೆಲ್ಲ ನಾನು ಹಾಕೋದು ಮತ್ತೆ ಯಾವುದಕ್ಕೆ. ಕಾಲೇಜ್ ಬೇಗ ಬಿಡ್ತು, ಅದಕ್ಕೆ ನಾವೆಲ್ಲ ಇಲ್ಲಿ ಫಾರಂ ಮಾಡಿಗೆ ಬಂದಿದ್ದೀವಿ. ನನ್ನ ಫ್ರೆಂಡ್ ಶಾಸ್ತಾಭರಣ ಯಾರಿಗೆ ಪುಂಡಿ ಬೇಯಿಸ್ತಾ ಇದ್ದಾನೆ. ಪುಂಡಿ ಬೇಯಿಸೋದಂತ ಗೊತ್ತಲ್ಲ ನಿಮಗೆ, ಇವರಿಬ್ಬರು ಒಂದೇ ಥರ. ಆದರೂ ಫಾರಂ ಮಾಡಲ್ಲಿ ತುಂಬ ಜಾಲಿ ಮಾಡ್ತಾ ಇದ್ದೀವಿ. ಇದು ಆಕ್ಸಿಲೇಟ್ರಲ್ಲಿ ಹೋಗೋದು. ಓಕೆ, ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ನಾವು ಇಲ್ಲಿಯ ಕೆಲವೊಂದು ಸ್ಪೆಷಲ್ ಆದ ಕೆಲವೊಂದು ತೋರಿಸ್ತೇವೆ, ವಿಡಿಯೋ ಕಂಪ್ಲೀಟ್ ನೋಡಿ. ಶಾಶ್ವತ ಇನ್ನಲ್ಲಿ ಕೇಳುದು, ಆಗ ಕಾಲ್ ಮಾಡಿದ್ವಿ ಯಾರಿಗೆ, ಅದನ್ನು ಕೇಳಲೇಬೇಕು. ಕಾಲ್ ಮಾಡಿದ್ವಿ ಯಾರಿಗೆ ಅದು ಹೇಳಲೇಬೇಕಲ್ಲ. ನನ್ನ ಪ್ರಕಾರ ಅವನು ಯಾರಿಗೋ ಕಾಲ್ ಮಾಡಿ ಇಲ್ಲಿ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ಹೇಳ್ತಾ ಇರ್ತಾನೆ. ಶಾಸ್ತಾನಿಗಲ್ಲ, ಶಾಸ್ತ್ರ ಈ ಸೈಡ್ ಇದ್ದಾನೆ. ಅವನದ ಫ್ರೆಂಡ್ಸಿಗೆ ಕಾಲ್ ಮಾಡೋದು. ನಿಂಗಂದೆಲ್ಲ ಸೆಟ್ ಆಗಿದೆಲ್ಲ, ಆ ಬಗ್ಗೆ ಹೇಳಲೇಬೇಕು. ಹೇಳ ಮಾರ್ರೆ. ಓಕೆ, ನಾನು ಇಲ್ಲಿಯ ಸ್ಪೆಷಲ್ ಅದ ಕೆಲವೊಂದು ತೋರಿಸ್ತೀನಿ, ವಿಡಿಯೋ ಕಂಪ್ಲೀಟ್ ನೋಡಿ. ಇಲ್ಲಿ ಕ್ರಿಸ್ಮಸ್ನ ಕೆಲವೊಂದು ಇದ್ದಿದ್ದೆ, ಅದು ಮತ್ತೆ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿವತ್ತು ಹೇಳೋದೇನೆಂದರೆ, ಇಲ್ಲೊಂದು ಸ್ಪೆಷಲ್ ಆದ ಒಂದು ಕಪಲ್ಸ್ ಇದೆ. ಈ ಕಪಲ್ಸನ್ನು ನೋಡಲಿಕ್ಕೆ ಅಂತಲೇ ಬೇರೆ ಬೇರೆ ಕಡೆಯಿಂದ ಕಪಲ್ಸ್ಗಳು ಬರ್ತಾರೆ, ಅಂದರೆ ಬೇರೆ ಬೇರೆ ಕಪಲ್ಸ್ಗಳು ಬರ್ತಾರೆ. ಆ ಕಪಲ್ಸ್ ಯಾರು ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಯಾರು ಸಿಗ್ತಿಲ್ಲ ಅಂತ ಕಾಣುತ್ತೆ. ನಮ್ಮ ಅಂದಾಜು ಪ್ರಕಾರ ಇವರು ಟಾಪ್ ಫ್ಲೋರಲ್ಲಿ ಇದ್ದಾರೆ. ಟಾಪ್ ಫ್ಲೋರಿಗೆ ಒಮ್ಮೆ ಹೋಗುವ. ಟಾಪ್ ಫ್ಲೋರಲ್ಲಿ ಇರ್ತಾರೆ, ಆಕ್ಸಿಲೇಟ್ರಲ್ಲಿ ಹೋಗುವಲ್ಲ. ಇಲ್ಲಿ ನಮ್ಮ ಶಾಸ್ತ್ರ ಇದ್ದಾನಲ್ಲ, ಯಾರಿಗ ಪುಂಡಿ ಬೇಯಿಸ್ತಾ ಇದ್ದಾನೆ, ಕಾಲಲ್ಲಿ ಇದ್ದಾನೆ. ಐ ಥಿಂಕ್ ಪುಂಡಿ ಬೇಯಿಸ್ತದೆ, ಅಂದರೆ ಯಾರ ಹುಡುಗಿಗೆ ಮಾತಾಡ್ತಾ ಇರೋದು ಅಷ್ಟೇ. ಇವನು ಕೂಡ ಹಾಗೇನೆ ಸ್ವಲ್ಪ ಬ್ಯುಸಿ ಇದ್ದಾನೆ, ಏನಂತ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಅಲ್ಲ, ಸ್ವಲ್ಪ ಫ್ರೀ ಆಗಿದ್ದೀನಿ, ಯಾರಿಲ್ಲ, ಯಾರು ಕೂಡ ಇಲ್ಲ. ಒಂದು ಲಾಸ್ಟಿಗೆ ಒಂದು ಮಜೆ ಇದೆ, ಅದು ಏನು ಅಂತ ಹೇಳ್ತೀನಿ. ವಿಡಿಯೋ ಕಂಪ್ಲೀಟ್ ನೋಡಬೇಕಾಗು, ಅರ್ಧ ನೋಡಿದರೆ ಗೊತ್ತಾಗಲಿಕ್ಕಿಲ್ಲ. ಇವನು ಬ್ಯುಸಿ, ಇಬ್ಬರು ಕೂಡ ಬ್ಯುಸಿ. ಆ್ಯಕ್ಚುಲಿ ಬಂದು ನಮ್ಮ ಫ್ರೆಂಡ್ಸ್ ಸಿಕ್ಕಿಬಿಟ್ರು. ಇಲ್ಲಿ 3rd ಫ್ಲೋರಲ್ಲಿದ್ದರು, ಕಾಯಿಗೋರೆ ಗ್ಯಾಂಗ್ ತುಂಬ ದೊಡ್ಡದಿದೆಯಲ್ಲ, ಎಲ್ಲ ಇಲ್ಲಿ ಬ್ಯುಸಿ ಇದ್ದಾರೆ. ಹಾಯ್ ಮಚ್ಚ, ಹೇಗಿದ್ದೀಯಾ? ಎಲ್ಲಪ್ಪಣ್ಣ ಅಂದರೆ ಇವನು ನಮ್ಮ ಊರಿನಲ್ಲ, ಇವನು ಎಲ್ಲಿಯಪ್ಪ ಘಟ್ಟದ. ಇವನು ಮಿಸ್ಟರ್, ಇವನು ಮಿಸ್ಸಸ್ ಅಂದರೆ ಅರಿಯಪಾಟಿ ಡಾನ್ ಅಂದರೆ ಇವಣ್ಣೆ, ಹಾಗೆ ಹೇಳ್ತಲ್ಲ ಇವನು ಅರಿಯಪಾಟಿ ಎಲ್ಲ. ಓಕೆ, ಕೆಲವೊಂದು ಇಲ್ಲಿ ಸಾಂಗ್ ಹಾಕ್ತಾರೆ, ಒಂದು ಕೂಡ ಅರ್ಥ ಆಗಲ್ಲ. ಏನೋ ಇಂಗ್ಲೀಷ್ ಸಾಂಗ್, ಇಂಗ್ಲೀಷ ಚೈನೀಸ್ ಅಂತ ಅರ್ಥ ಆಗೋದಿಲ್ಲ, ಆ ಥರದ್ದು ಸಾಂಗ್ ಎಲ್ಲ ಇಡ್ತಾರೆ. ಚೈನೀಸ್ ಆಗಿರ್ಬೋದು, ಯಾಕಂದರೆ ಇಲ್ಲಿ ಹೈಯೆಸ್ಟ್ ಇರೋದು ಚೈನಾದವರಲ್ಲ. ಅಲ್ಲ, ನಾನು ಕಾಣ್ದದೆಲ್ಲ ಚೈನಾದವರನ್ನೇ ಇಲ್ಲಿ ಶಾಪಲ್ಲೆಲ್ಲ.
ಅದಕ್ಕೆ ಚೈನೀಸ್ ಸಾಂಗ್ ಇಡ್ತಾರೆ ಕಾಣುತ್ತೆ. ಮೊಬೈಲ್ ಏನು ಮಾಡೋದು ಅಂತ ಗೊತ್ತಿಲ್ಲ. ಇವನೊಬ್ಬ ಮೊಬೈಲ್ ಕೆಳಗಿಟ್ಟ, ಆದ್ರೂ ಬಿಸಿ ಇದ್ರು ಇಬ್ಬರು ಮೂವರು. ಒಂದು ಹೊಸ ಹಬ್ಬ ಯಾರು ಸಿಕ್ಕಿದ್ದಾನೆ ಕಲರ್ನ, ಅದು ಗೊತ್ತಿಲ್ಲ ನನಗೆ. ಆದರೂ ಎಲ್ಲರೂ ಜಾಲಿಯಲ್ಲೇ ಇದ್ದಾರೆ. ನೋಡ, ನಾವೀಗೊಂದು ಪಿಜ್ಜಾ ತೆಗಿಲಿಕ್ಕೆ ಉಂಟು, ಯಾಕಂದರೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇರೋದಲ್ಲ. ಆದರೂ ಒಬ್ಬ ಬರಲಿಕ್ಕೆ ಬಾಕಿ ಇದೆ, ಅಂದರೆ ಶಿವಪ್ರಸಾದ್. ಅವನು ಬರ್ತಾನೆ ಅಂತ ಹೇಳಿದ್ದಾನೆ, ಆದರೂ ನೋಡುವ ಏನಾಗುತ್ತೆ ಅಂತ. ಮತ್ತೆ ಪಿಜ್ಜಾ ತೆಗಿಬೇಕು. ಒಂದು ಥಿಂಕಿಂಗ್ ಇಲ್ಲಿ ಪಿಜ್ಜಾ ತಿನ್ನಬೇಕು ಅಂತ, ಯಾಕಂದರೆ ನಮ್ಮೆಲ್ಲ ಫ್ರೆಂಡ್ಸ್ ಹೇಳ್ತಾ ಇದ್ರು ಇಲ್ಲೊಂದು ಪಿಜ್ಜಾ ತಿನ್ನಬೇಕು. ಅದಕ್ಕೆ ನಾವು ಪ್ರವೀಣ ಹಣ್ಣು ಕಾಯ್ತಾ ಇದ್ದೇವೆ. ಪ್ರವೀಣ್ ಅಂದರೆ ನಮ್ಮ ಡಾನ್, ಅಡಿಯಪ್ಪಡಿಯ ಡಾನ್ ಅಂದರೆ ಪ್ರವೀಣ ಅಂತ ಹೇಳ್ಬೋದು. ಡಾನ್ ಅಲ್ಲ, ನಮ್ಮ ಕ್ಲಾಸ್ನವನೇ, ಆದರೆ ಚೊಂಗ ಲೆಕ್ಕ ಒಂದು ಡಾನ್ ಲೆಕ್ಕ ಇದ್ದಾನೆ. ಇವರು ಕೂಡ ಅದನ್ನೇ ಹೇಳುದು, ಪ್ರವೀಣ ಬರಬೇಕು. ಇವನಷ್ಟು ದೊಡ್ಡ ಡಾನ್ ಅಲ್ಲ, ಆದರೂ ಕೂಡ ಪ್ರವೀಣ ಬರಬೇಕು ಅಂತ ಎಲ್ಲ ಕಾಯ್ತಾ ಇದ್ದಾರೆ. ಪ್ರವೀಣ ಒಟ್ಟಿಗೆ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಅವನು ಬಂದರೆ ಇಲ್ಲಿ ತಿನ್ನುವುದೇ. ನೋಡ, ಕಾಯ್ತಾ ಇರೋದು ಯಾರು ಬರ್ತಾರೆ ಯಾರು ಬರೋದಿಲ್ಲ. ಯಾರು ಬರ್ತಾರೆ ಅಂತ ಗೊತ್ತಿಲ್ಲ, ಆದರೂ ಕ್ಲಾಸ್ನ ಕೆಲವರು ಬರ್ತಾರೆ ಅಂತ ಅನಿಸುತ್ತೆ. ನೋಡ ಇಲ್ಲಿ ಪರ್ಚೇಸ್ ಮಾಡೋದಾದ್ರೆ ತುಂಬ ಇದೆ, ಯಾಕಂದರೆ ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಆದರೆ ಪಾಕೆಟಲ್ಲಿ ಮನಿ ಬೇಕು ಅಷ್ಟೇ, ಬೇರೆ ಇಡಿಲ್ಲ. ಇವನ್ ಆಗ ಹೇಳ್ತಾ ಇದ್ದ ಏನಾದರೂ ಪರ್ಚೇಸ್ ಮಾಡಬೇಕು, ಯಾಕಂದರೆ ಇಲ್ಲಿ ಡಾಲ್ಗಳೆಲ್ಲ ಇದೆಯಲ್ಲ, ಈ ಡಾಲ್ಗಳನ್ನೆಲ್ಲ ಪರ್ಚೇಸ್ ಮಾಡಿ ಯಾರಿಗಾದರೂ ಕೊಡಬೇಕು ಅಂತ. ಅದಕ್ಕೆ ನಾನು ಹೇಳ್ದೆ, ನೀನು ಯಾರಿಗೆ ಕೊಡ್ತೀನಿ, ಇನ್ನು ಲವರಿಗೆ ಕೊಡ್ತೀಯ ಅಂತ. ಯಾಕಂದರೆ ಇಲ್ಲಿ ಪರ್ಚೇಸ್ ಮಾಡಲಿಕ್ಕೆ ತುಂಬ ಐಟಮ್ಸ್ ಇದೆ, ಡಾಲ್ ಮಾತ್ರ ಅಲ್ಲ. ನೋಡ, ನಾವು ಇಲ್ಲಿ ಕೆಲವೊಂದು ಪ್ಲೇಸ್ಗಳನ್ನು ತೋರಿಸ್ತೀವಿ. ನಾವು ಟಾಪ್ ಫ್ಲೋರಲ್ಲಿ ಇದ್ದೀವಿ. ಓಕೆ, V1 ಹೇಗಿದೆ ಅಂತ ನೋಡ್ತೀವಿ. ಪ್ಲೇಸ್ ಹೇಗಿದೆ? ಇಲ್ಲಿಂದ ಬಿದ್ದರೆ ಏನು ಸಿಗ್ಲಿಕ್ಕಿಲ್ಲ, ಆದರೂ ಪ್ಲೇಸ್ ಮಜಾ ಇದೆ. ಫಾರಮ್ ಅಲ್ಲಿ ಪ್ಲೇಸ್ ನೋಡ್ಬೇಕಂತ ಎಲ್ಲರೂ ಬರ್ತಾ ಇದ್ದಾರೆ. ಆದರೂ ಇವತ್ತು ಕಾಲೇಜ್ ಬೇಗ ಬಿಡ್ತಲ್ಲ, ಅದಕ್ಕೆ ನಾವು ಬೇಗ ಬಂದದ್ದು. ಕೆಳಗೆ ಹೋಗ್ಬೇಕಂತ ಇವರು ಕರೀತಾ ಇದ್ದಾರೆ. ಇಲ್ಲಿ ನೆಟ್ವರ್ಕ್ ಕೂಡ ಇಲ್ಲ. ಓಕೆ, ಕೆಳಗೆ ಹೋಗ್ತೀವಿ. ಕೆಳಗಿನ ಫ್ಲೋರಲ್ಲಿ ಲಿಫ್ಟಲ್ಲಿ ಹೋಗುವಲ್ಲ. ಓಕೆ, ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೇವೆ. ಈಗ ಅವರನ್ನು ಕಾಣ್ತಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಅನಿಸಿಕೆ ಪ್ರಕಾರ ಅವರು ಟಾಪ್ ಫ್ಲೋರ್ಗೆ ಹೋಗಿದ್ದಾರೆ ಅಂತ ಆದರೆ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ಆ್ಯಕ್ಚುಲಿ ಅವರಿಗೆ ಕಾಲ್ ಮಾಡಿ ಆಗಬೇಕು ಅಂತ ಕಾಣುತ್ತೆ ಎಲ್ಲಿದ್ದಾರೆ ಅಂತ. ಕ್ರಿಸ್ಮಸ್ನ ಸ್ಪೆಷಲ್ ಇದೆ ಇಲ್ಲಿ ಫಾರಮಲ್ಲಿ. ನೀನು ಯಾಕೆ ಇಷ್ಟೊಂದು ದೊಡ್ಡವನಾದ? ಯಾರನ್ನು ನೋಡಿದ್ದೆ? ಎಲ್ಲಪ್ಪ ಮಾತಾಡೋದು ಕಡಿಮೆ, ಆದರೂ ಮಾತಾಡಿದ್ದು ತುಂಬ ಮಾತಾಡ್ತೇನೆ. ಮಾತಾಡ್ತೇನೆ ಅಲ್ಲ, ಮಾತಾಡ. ಮತ್ತೆ ನಿನ್ನ ಬಗ್ಗೆ ಹೇಳ್ಬೇಕು. ಇವನ್ ನಮ್ಮ ಸ್ಟೈಲಿಶ್ ಬಾಯ್ ಅಂದರೆ ಮತ್ತೆ ಅಲ್ವಾ? ಸ್ಟೈಲಿಶ್ ಇಲ್ಲ, ನಾನೆಂತ ಸ್ಟೈಲಿಶ್ ಬಾಯ್, ಹೀಗೆ ಇದ್ದೀನಲ್ಲ ಒಟ್ರಾಸಿ. ಅದಕ್ಕಿಂತ ವಿಶ್ವಾಸ ಆಗ್ಬೋದು ಇಲ್ಲಿ. ಅವರಾಗಲ್ಲ ವಿಶ್ವಾಸ ಇಲ್ಲಿದ್ದಾನೆ ಈಗ. ಸುಶಾಂತ್ ಭಯಂಕರ ಸ್ಟೈಲಿಶ್ ಬಾಯ್. ಒಂದು ಸಾಮಾನು ನೋಡಿದ್ರೆ ಆಗಲ್ಲ 18 ವರ್ಷ ಆಗ್ಬೋದು. ಆಗಲ್ಲ, ಇವರ ಏನು ಅಂತ ಹೇಳೋದು ಬಗ್ಗೆ ಗೊತ್ತಿಲ್ಲ ಬೇರೆ. ಆದ್ರೂ ಯಾರು ಯಾರನ್ನು ಇವನು ಹೇಳ್ತಾ ಇದ್ದಾರೆ, ಯಾರನ್ನು ಕಪಿಲ್ ಸರ್ ಅಂತ ನೋಡ್ಬೇಕಂತೆ. ಯಾರಂತ ನಂಗೆ ಗೊತ್ತಿಲ್ಲ. ಮತ್ತೆ ಅವರ ಕೈಯಿಂದ ಬೆಟ್ಟು ಇಡ್ಲಿಕ್ಕೆ ಕಾಣ್ತು. ಎಲ್ಲ ಇಲ್ಲಿದ್ದಾರೆ. ಆದರೆ ಏನು ಮಾಡೋದು, ಎಲ್ಲರ ಕೈಯಲ್ಲಿ ಮೊಬೈಲ್ ಹೊತ್ತಾ ಇದ್ದಾರಲ್ಲ. ಓಕೆ, ಒಂದು ನಿಮಿಷ. ಶಿವನಿಗೆ ಇವನು ಕಾಯ್ತಾ ಇರೋದು. ಮತ್ತೆ ಆಗ ಹೇಳ್ತಾ ಇದ್ದಲ್ಲ ಶಿವ ಎಲ್ಲಿ ಅಂತ. ಮತ್ತೆ ಹಾಗೆ ಹೇಳಿದ್ದೇನು, ಶಿವನನ್ನು ಮಾತ್ರ. ನಮ್ಮ ಸುದ್ದಿಯೇ ಇಲ್ಲ ಅಲ್ಲ, ನಮ್ಮ ವಿಚಾರ. ಇಲ್ಲಿಗೆ ಬಂದಿದ್ದೀವಿ. ಆದರೂ ಸಿಟಿ ಸೆಂಟ್ರಲ್ಲಿ ಏನಿಲ್ಲ ಮಗ. ಆವತ್ತೊಮ್ಮೆ ಹೋಗಿದ್ದೀವಲ್ಲ. ಆದರೂ ಫಾರಮ್ ಮಾಲ್ಗಿಂತ ಸಿಟಿ ಸೆಂಟ್ರ್ ಓಕೆ. ಆದರೂ ಎಲ್ಲರೂ ಬರ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಬಂದದ್ದು. ಬಾ, ನಗು ಕಂಡ್ರೆ ಬ್ಲಾಗ್ ಮಾಡುದಲ್ಲ ಮಾರೆ, ನಿಮ್ಮನ್ನು ಸ್ವಲ್ಪ ಫೇಮಸ್ ಮಾಡುದು ಅಷ್ಟೇ. ಊರಲ್ಲಿ ಮಾರೆ ಸಕಲೇಶ್ಪುರ. ಇದು ನಮ್ಮ ಕ್ಲಾಸ್ ವೆಪ್ ವಿಶ್ವಾತ್ ಬಾಯ್.
ಅಬೌವ್ 90%. ಹಾಂ ಇವನು ಯಾವ ಕ್ಲಾಸ್ ರಬ್ಬ ಹಾಯ್ ಮಾಡು. ಹಾಂ ಅಷ್ಟೇ, ಅದರಲ್ಲಿ ಬಾಯಿ ಇಲ್ಲ. ಬಾಯಿ ಇಲ್ಲ ಅಂದರೆ ಮಾತಾಡೋದು ಕಮ್ಮಿ ಅಂತ. ಎಲ್ಲರೂ ಮಾತಾಡೋದು ಕಡಿಮೆ, ನಾನು ಮಾತ್ರ ಎಷ್ಟು ಮಾತಾಡಿದೆ. ಇವನ್ ಕೇಳ್ತಾ ಇದ್ದ, ನನಗೆ ಟಾಪಿಕ್ ಸಿಗ್ತಿಲ್ಲ ಅಂದರೆ ಎಲ್ಲಪ್ಪ ಏನಾದರೂ ಟಾಪಿಕ್ ಬೇಕು ಅಂತ. ಏನೋ ಟಾಪಿಕ್ ಸಿಗ್ತಿದಂತ. ಏನು ಟಾಪಿಕ್ ಕೇಳುವಾರೆ ಸಾವಿರ ಅಲ್ಲ, ಟಾಪಿಕ್ ನಿಂಗೆ ಬೇರೆ ಏನು ಸಿಗುದಿಲ್ಲ. ಅದು ಏನು ಟಾಪಿಕ್ ಕರೆಕ್ಟ್ ಹೇಳಿ. ನಿನ್ನ ವಿಡಿಯೋ ನಿನ್ನ ಮುಖ ಹೇಳಿ ಕರೆಕ್ಟ್ ನೋಡು. ಇವಳ ಮುಖ ಕಾಣುವ ಹಾಗೆ ಹೇಳ್ಬೇಕು, ಯಾಕಂದ್ರೆ ಬ್ಯಾಕಿಂದ ಏನಾದರೂ ಹೇಳ್ತಾನೆ, ಅದ್ರ ಮುಖ ಕಂಡ್ರೆ ಏನು ಹೇಳಲ್ಲ. ಮುಖ ತೋರಿಸು. ಅದೇ ಇವನದು ಕಿರುತ ಉಂಟಂತೆ ನೋಡಿ. ಏನು ಏನೋ ಹೇಳ್ತಾನೆ ಮಾರ, ನಂಗೆ ಅರ್ಥ ಆಗೋದಿಲ್ಲ. ಆಗ ಹೇಳ್ದೆ ಅಲ್ಲ, ಹೊಸ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಅಂತ. ಅವನು ಇಂಟ್ರೊಡ್ಯೂಸ್ ಮಾಡ್ತೀನಿ, ಒಂದು ನಿಮಿಷ. ಅವನು ಬೇರೆ ಯಾರು ಅಲ್ಲ, ನಮ್ಮ ಚೊಂಗೆ ಶಿವಪ್ರಸಾದ್. ಇವನ್ ನಮ್ಮ ಒಂದು ಕೋಯಿ. ಇವನನ್ನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾನು ಆಗದಿಂದ ಕಾಯ್ತಾ ಇದ್ದೆ. ಇವನ್ನೇ ಮುಖ ತೋರಿಸು. ಶಿವಪ್ರಸಾದ್ ಅಡ್ಕದ. ಅಡ್ಕ ಅಂದರೆ ಬಂದಿಯೋಡು. ಇಲ್ಲಿ ಒಬ್ಬನು. ಹಾಗಾಗಿ ಇಲ್ಲಿ ಫಾರಮ್ ಮಾಡಲ್ಲಿ ತುಂಬ ಕೂತ್ಕೊಳ್ಳಿಕ್ಕೆ ಜಾಗ ಇರುತ್ತೆ, ಅಂದರೆ ಕಪಲ್ಸ್ಗಳಿಗೆ. ಅದೇ ಥರ ಇಲ್ಲಿ ನಾನು ನೋಡಿದ್ದೆ ಒಂದು ಕಪಲ್, ಸ್ಪೆಷಲ್ ಕಪಲ್. ಆ ಕಪಲ್ಸ್ಗಳು ಕೈಯಲ್ಲಿ 2 ಕೂಡ ಮೊಬೈಲ್ ಇದೆ, ಆದರೆ ಆ ಕಪಲ್ಸನ್ನು ತೋರಿಸ್ತೀನಿ. ಈಗ ಇಲ್ಲಿದೆ ಇದೇ ಕಪಲ್. ಈ ಕಪಲ್ ಮಾತ್ರ ಬೇರೆ ಇದೆ, ಅದು ಏನು ಅಂತ ಹೇಳೋದಿಲ್ಲ, ನಂಗೆ ಗೊತ್ತಿಲ್ಲ. ಆದರೂ ಬೇರೆ ಯಾರಿಗೆ ಮೆಸೇಜ್ ಮಾಡ್ತಾ ಇರೋದು. ಮತ್ತು ಬೇರೆ ಇದ್ದು ಅವರು ಆಮೇಲೆಯಲ್ಲಿ ಬಾಕಿ ಆಗಿದ್ದಾರೆ. ಏನು ಅಂತ ಗೊತ್ತಿಲ್ಲ ನನಗೆ. ಎಲ್ಲರ ಕೈಯಲ್ಲಿ ಮೊಬೈಲ್. ನನ್ನ ಒಬ್ಬ ಫ್ರೆಂಡ್ ಹೇಳಿದ್ದು, ಇವನ್ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಬೇಕಂತೆ, ಅಂದರೆ ಒಗ್ಗಲ್ಕೊಂಡು ಹೇಳ್ಬೇಕಂತ. ಆಯ್ತಾಯ್ತು, ಎಡಿಟಿಂಗ್ ಮಾಡ್ತೇನೆ, ನಾನು ಹಾಕೋದಿಲ್ಲ. ಆಯ್ತು, ಎಡಿಟಿಂಗಲ್ಲಿ ಕಟ್ ಮಾಡಿ. ಆಯ್ತಾಯ್ತು, ಓಕೆ. ಇವನು ಹೇಳಲೇ ಇಲ್ಲ. ಈಗ ಹೋದ್ರು ಒಂದು ಕಪ್ಪಲ್ ಕಾಣ್ತಾ ಇದ್ದಾರಲ್ಲ, ನಾನು ಆ ಕಡೆಯಿಂದ ಬಂದೆ ಈ ಕಡೆಗೆ. ಆದರೂ ಇಲ್ಲಿ ಮಾಡಿದ್ರು ಅಲ್ಲಿ ನೋಡಿದ್ರು ಒಂದು ಕಪ್ಪಲ್ ಕಾಣ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, ಇದೇ ಕಪ್ಪಲ್. ಆಗೊಮ್ಮೆ ತೋರಿಸ್ದಲ್ಲ, ಅದೇ ಕಪ್ಪಲ್. ಈಗ ನಾವು ಪಿಜ್ಜಾ ತಿನ್ಲಿಕ್ಕೆ ಹೋಗೋದು, ಯಾಕಂದರೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕಲ್ಲ. ಹಾಗೆ ಎಲ್ಲರಿದ್ದಾರೆ, ಇಂಟ್ರೊಡ್ಯೂಸ್ ಮಾಡ್ತೀನಿ. ಒಬ್ಬ ಪ್ರವೀಣ ಈ ಸೈಡ್, ಮತ್ತು ಆಚೆ ಶಿವ, ಒಂದು ಶಾಶ್ವತ್, ಸುಶಾಂತ್ ಎಲ್ಲರಿದ್ದಾರೆ. ಈಗ ಪಿಜ್ಜಾ ತಿನ್ಲಿಕ್ಕೆ ಹೋಗುವಲ್ಲ. ಓಕೆ, ನಾನು ಸ್ವಲ್ಪ ಕಟ್ ಮಾಡಬೇಕಾಗುತ್ತೆ, ಯಾಕಂದರೆ ಎಲ್ಲರೂ ಇದ್ದಾರೆ ಇಲ್ಲಿ. ಈಗ ಇಲ್ಲಿ ಕೂತ್ಕೊಂಡಿದ್ದೇವೆ, ಯಾಕಂದರೆ ತಿನ್ನಲಿಕ್ಕೆ, ಬೇರೆ ಏನಕ್ಕಲ್ಲ. ಎಲ್ಲ ಕೂತ್ಕೊಂಡಿದ್ದೇವೆ. ನಾವು ಕೂತ್ಕೊಂಡು ರೆಡಿ ಆಗಿದ್ದೇವೆ, ಆದರೆ ಏನಂತ ಸಿಗಲಿಲ್ಲ. ಯಾರು ಬಾರ್ದು ವೆಯ್ಟ್ರ್? ಹಲೋ ಅಕ್ಕ. ಆ ಸೈಡ್ ಇದ್ದಾರೆ ಒಬ್ಬರು, ಕರೀತೇವೆ. ಹಲೋ ಗಾಯ್ಸ್, ಇವನಷ್ಟು ದೊಡ್ಡ ಜನ ಯಾರಿಲ್ಲ, ಇವನಷ್ಟು ದೊಡ್ಡ ಹೋಗಿನ ಕೂಡ ಇಲ್ಲ. ಆಯ್ತಾ, ಅಡ್ಸ ಎಲ್ಲ ಕೇಳಬೇಡಿ. ಇದು ಪ್ರವೀಣನಿಗೆ ಏನಾದರೂ ಮಾತಾಡ್ಲಿಕ್ಕಿದೆಯಾ? ನನಗೆ ನಾಚಿಕೆ ಇದು ಬಾಸ್ ಏನಾದರೂ ಮಾತಾಡ. ಆಯ್ತು, ಅವನಿಗೆ ಲೇಟ್ ಆಯ್ತು ಅಂತೆ ಟ್ರೈನ್. ಲೈವ್ ಅಲ್ಲ, ನಾನು ಯಾವಾಗಾದ್ರೂ ಆಗ್ತೀನಿ ಈ ವೀಕಲ್ಲೇ. ಮತ್ತೆ ಈಗ ಆಗಬೇಕಾ ಲೈವಲ್ಲಿ? ಹಾಂ, ಎಲ್ಲ ಕಾಯ್ತೀವಿ. ಓಕೆ, ನಾವು ಕಾಯ್ತೀವಿ. ಅವ್ರು ಬರೋದು ಕಾಣೋದೇ ಇಲ್ಲ, ನಾವೇ ಹೋಗ್ಬೇಕಷ್ಟೇ ಅಂತ ಕಾಣುತ್ತೆ. ಓಕೆ, ಕೇಳ್ತೀವಿ. ಏನೂ ಆಗಲಿ, ಒಂದು ಪಿಜ್ಜಾ ಯಾರಲ್ಲಿ ಕೇಳುದು? ಓಕೆ, ಎಲ್ಲಿ ಕೇಳ್ತೀವಿ? ಇಲ್ಲಿ ಯಾರು ಇಲ್ಲ ಅಲ್ಲ ಕಾಣಲಿಕ್ಕೆ. ಓಕೆ, ಪಿಜ್ಜಾ ಎಲ್ಲ ಇದೆ. ಇಲ್ಲಿ ಇದೆಯಲ್ಲ, ಮೆನು ಇದೆ ಅಲ್ಲ. ಓಕೆ, ಮೆನು ನೋಡ್ತೀವಿ, ಯಾವ ಫುಡ್ ಒಳ್ಳೇದು. ಈಗ ಸಿಕ್ಕಿದ್ದು ಬಿಲ್ಲು ಮಾತ್ರ, ಬೇರೆ ಏನು ಸಿಕ್ಕಿಲ್ಲ. ಈಗ ನೀವು ಇಲ್ಲಿ ಕೂತ್ಕೊಳ್ಬೇಕಂತೆ, ಕೂತ್ಕೊಂಡು ಮಾತಾಡಬೇಕು. ಓಕೆ, ಏನು ಆಗಲ್ಲ, ಬಿಲ್ಲನ್ನು ಹಿಡ್ದುಕೊಂಡು ಕೂತ್ಕೊಳ್ಳೋದು, ಮತ್ತೇನು ಮಾಡೋದು. ಬಿಲ್ಲೊಂದು ದೊಡ್ಡದಿದೆ, 2 ಲಿಸ್ಟ್. ಓಕೆ, ಇಲ್ಲಿ ಕೂತ್ಕೊಳ್ಳೋ, ಮತ್ತೇನು ಮಾಡೋದು. ಎಲ್ಲ ಕಾಯ್ತಾ ಇದ್ದಾರೆ.
ಪಿಜ್ಜಾ ಸಿಕ್ತು ಹಾಕು ಹಾಕು ಸಾಸು ಸಾಸು ಎಲ್ಲ ಮಾಡಿ ಮಾಡು ಪಲ್ಲೆಜ್ಜಿ ಮೆಣಸಿನ ಹುಡಿಯಲ್ಲ ಏನೋ ಒಂದಾಯ್ತು ಅದು ಏನು ಅಂತ ಗೊತ್ತಿಲ್ಲ ಮಿಕ್ಸರ್ ಸಿದ್ದಪ್ಪ ಇದ್ದಾನಲ್ಲ ಓಕೆ ಇಲ್ಲಿ ಕೈ ಹಾಕಿದ್ರೆ ಮಾತ್ರ ತೆಗ್ಬೋದು ಓಕೆ ಬಾಯ್ ಬಾಯ್ ನಾನು ತಿಂದ ಮೇಲೆ ಮತ್ತೆ ವ್ಲಾಗ್ ಮಾಡ್ತೀನಿ ಸಾಸ್ ಆಗು ಪಿಜ್ಜಾದಿಂದೆಲ್ಲ ಆಯ್ತು ಈಗ ಎಲ್ಲ ಇದು ಮಾಡುದು ಏನಂದ್ರೆ ಏನು ಅಂತ ನಂಗೆ ಗೊತ್ತಿಲ್ಲ ಪಿಕ್ ತೆಗಿಯೋದು ಬೇರೆ ಏನಲ್ಲ ಹಾ ಎಲ್ಲ ಪಿಕ್ಕಿ ತೆಗಿಯೋದು ಒಂದು ಬಾಸ್ ನೋಡ್ಬೇಕು ಅವ ಭಯಂಕರ ಮತ್ತೆ ಯೂಟ್ಯೂಬಲ್ಲಿ ಹಾಕ್ಲಿಕ್ಕೆಲ್ಲ ನಾನು ಹಾಕೋದು ಮತ್ತೆ ಅದಕ್ಕೆ ಆಯ್ತು ನಮ್ಗೆ ಇಲ್ಲಿ ತಿಂದಾಯ್ತಲ್ಲ ಇನ್ನು ಹೋಗುದು ಮತ್ತೇನು ಮಾಡುದು ಆಯ್ತಲ್ಲ ಮತ್ತೊಂದು ವಿಷಯ ಉಂಟು ಟ್ರೈನ್ನ ಜರ್ನಿಯ ಬಗ್ಗೆ ನಾನೊಂದು ವಿಡಿಯೋ ಹಾಕ್ತೀನಿ ಇದರಲ್ಲೇ ಕಂಟಿನ್ಯೂಸ್ ಆಗಿ ಅದನ್ನು ಕೂಡ ನೋಡಬೇಕು ಅದು ಟ್ರೈನಲ್ಲಿ ಫುಲ್ಲು ಕಾಮಿಡಿ ಆಗಿದೆ ನಾವೀಗ ಇಲ್ಲಿಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೇವೆ ಈಗ ಮನೆ ಹೋಗ್ಲಿಕ್ಕೆ ಫಾರಮಲ್ಲಿ ಎಲ್ಲ ಆಯ್ತಲ್ಲ ಇನ್ನು ಫ್ರೆಂಡ್ಸ್ ಜೊತೆ ಎಲ್ಲ ಆಯ್ತು ನಮ್ಮ ಟ್ರೈನಲ್ಲಿ ಏನಾಗ್ತದೆ ಅಂತ ನೋಡಬೇಕು ಟ್ರೈನಲ್ಲಿ ಯಾವ ಥರ ಫನ್ನಿ ಥರ ಯೂಸ್ ಆಗುತ್ತೆ ಅಂತ ನೋಡ್ತೀವಿ ನಾವು ವಿಡಿಯೋ ಸ್ಟಾಪ್ ಮಾಡಬೇಡ ನಾವು ಓದ್ತಾ ಇಲ್ವ ಯಾಕಂದರೆ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಹೇಗೆ ಅಂತ ಗೊತ್ತಾಗಬೇಕಲ್ಲ ಕೆಲವರಿಗೆ ಗೊತ್ತಿದೆ ಇಲ್ಲಿ ಮ್ಯಾಂಗ್ಳೂರಿನವರೇ ಎಷ್ಟು ನೋಡ್ತಾರೆ ಆದರೂ ಕೂಡ ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ ಸ್ವಲ್ಪ ವ್ಲಾಗ್ ಮಾಡೋಣ ಅಂತ 50 ರೂಪಾಯಿಗೆ ಎಲ್ಲ ಉಂಟು ಬೇಕಾದವರು ತೆಗಿಬೋದು ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಅಲ್ಲಿ ಕಾಲೇಜಲ್ಲಿ ದೊಡ್ಡ ಕೋಳಿ ಅಂದರೆ ಇವಣ್ಣ ಅದು ನಮ್ಮ ಪ್ರವೀಣ್ ಅರಿಯಪ್ಪ ಅಡಿ ಯಾಕಂದರೆ ಸಾಧಾರಣ ಇವಣ್ಣು ಕೋಳಿ ಅಂತ ಕರೀತಾ ಇದ್ದಾರೆ ಆದರೂ ನಾನು ತಿಂದು ಪ್ರೀತಿಯಿಂದ ಕರೆಯೋದು ಅರಿಯಪ್ಪ ಅಡಿ ಅಂತ ಯಾಕಂದರೆ ಇವಣ್ಣ ಈ ಊರಿನ ಹೆಸರಲ್ಲ ಆದರೆ ಹೆಚ್ಚಾಗಿ ಫ್ರೆಂಡ್ಸ್ ಕರೆಯೋದು ಇವನನ್ನು ಕೋಳಿ ಕೋಳಿ ಮತ್ತು ಗಿಡ್ಡಿ ಅಂತ ಇದ್ದಾನೆ ಅವನು ಇಲ್ಲಿ ಕಾಣ್ತಿಲ್ಲ ಶಿವ ಸ್ಟೇಷನಲ್ಲಿದ್ದೀವಿ ಇಲ್ಲಿ ನಾವು ಟಿಕೆಟ್ ತೆಗೆಯೋದು ಯಾಕಂದರೆ ಇಲ್ಲಿಂದ ಟಿಕೆಟ್ ತೆಗೆದ್ರೆ ಬೇಗ ಆಗುತ್ತೆ ಅದಕ್ಕೆ ನಾವು ಇಲ್ಲಿಯೇ ಟಿಕೆಟ್ ತೆಗೆಯೋದು ಸಾಧಾರಣವಾಗಿ ಇಲ್ಲಾದ್ರೆ ಅಲ್ಲಿ ಮೇಲ್ಗಡೆ ಹೋಗಬೇಕಾಗುತ್ತೆ ಅಲ್ಲಿ ಹೋದರೆ ತುಂಬ ಲೇಟ್ ಆಗುತ್ತೆ ರೈಲ್ವೆ ಸ್ಟೇಷನ್ ಮಜಾ ಐತೆ ಇಲ್ಲಿ ಮಂಗಳೂರು ಸೆಂಟ್ರಲ್ಲಿ ಮಾತ್ರ ಇಷ್ಟು ಕ್ಲೀನ್ ಕಾಣುತ್ತೆ ಆದರೆ ಬೇರೆ ಎಲ್ಲಾದರೂ ಹೋದರೆ ಸ್ವಲ್ಪ ಗಲೀಜಾಗಿದೆ ನಾನು ನೋಡಿದ್ದೀನಿ ಓಕೆ ನಾವು ಟಿಕೆಟ್ ಆಯಿತು ಟಿಕೆಟ್ ಬುಕ್ಕಿಂಗ್ ಆಯಿತು ಹೋಗೋಣ ಟಿಕೆಟ್ ಕಟ್ಟದೆ ಹೋಗ್ಲಿಕ್ಕಿಲ್ಲ ಇಲ್ಲಿಂದ ಟಿಕೆಟ್ ನಮಗೆ 30 ರೂಪಾಯಿ ಆಗುತ್ತೆ ಮಿನಿಮಮ್ ಅದೇ ನೋಡ ಹೋಗೋಣ ಜನ ತುಂಬ ಇದ್ದಾರೆ ನಾವೀಗ ಇದೇ ಟ್ರೈನ್ ಈಗ ಹೋಗುವ ಟ್ರೈನ್ ಜನ ತುಂಬ ಇದ್ದಾರೆ ಈಗ ಯಾವುದಾದ್ರೂ ಒಂದು ಖಾಲಿ ಹೋಗಿ ಅಲ್ಲಿ ಕೂತ್ಕೊಳ್ಬೇಕು ಇದು ನಮ್ಮ ಪ್ರವೀಣ ಇವನ ಬಗ್ಗೆ ಎಷ್ಟು ಟ್ರೋಲ್ ಮಾಡಿದ್ರು ಸಾಕಾಗಲ್ಲ ಯಾಕಂದರೆ ಅಷ್ಟು ಕ್ಯೂಟ್ ಆದ ವ್ಯಕ್ತಿ ಹಾಗೆ ಹೇಳಿದೆಲ್ಲ ನಾನು ಕೋಳಿ ಅಂತ ಆ ಕೋಳಿ ಅಂದರೆ ಇವನು ಕೂಡ ಹಾಗೆ ಒಂಥರ ಶಾಶ್ವತ ಇವನು ಕೋಳಿ ಅಲ್ಲ ಆದರೂ ಕೋಳಿಯೇ ಇದು ನಮ್ಮ ಕುಂಬ್ಳೆಯ ಡಾನು ಇದು ಅದೇ ಥರ ಇದು ಶಾಶ್ವತ ಪ್ರವೀಣ ಇದು ಮಾಯ್ ಡಾನ್ ಆದರೂ ಡಾನ್ ಅಂತ ಹೇಳಿದರೆ ಈ ಥರನೇ ಇವನಿಗೆ ಬೋಧ ಇಲ್ಲ ಏನು ಅಂತ ಹೇಳಿದ್ರೆ ನೋಡಿ ಮಣ್ಣು ಅದೇ ಥರ ಹಿಟ್ಟಾಗಿದ್ದೇನಲ್ಲ ಅದಕ್ಕಾಗಿ ಇವನು ಕೂಡ ಹೋಗೋದು ಸ್ವಲ್ಪ ಯಾಕೋ ಇದು ನಮ್ಮ ಶಾಸ್ತ್ರ ಕೈಯಾರನ ಶಿವ ಅಡ್ಕ ಅವನು ಪೊಣ್ಣನ ಹುಡುಗಿಯರ ಒಟ್ಟಿಗೆ ಹೋಗ್ಲಿಕ್ಕೆ ಹೋಗುದು
ಇವನ ಎಲ್ಲ ಕೇಳ್ಬೇಡಿ ಆಯ್ತಾ, ಸ್ವಲ್ಪ ತುಂಬ ಇದೆ. ನಿಮಗೆ ಗೊತ್ತುಂಟಲ್ಲ ಆಲ್ರೆಡಿ ಇವನು ಯಾರು ಅಂತ ಬೋಳಿ. ನಾಡೊಂದು ಪಾಪದ ಹುಡುಗಲ್ಲ, ಪಾಪದ ಹುಡುಗ. ಅಲ್ಲಿ ನೋಡುವುದು ಕನ್ನಡ ತುಳು ಎಲ್ಲ ಒಟ್ಟಿಗೆ ಉಂಟು. ಆದ್ರೂ ಮಿಕ್ಸ್, ಯಾಕಂದ್ರೆ ಕೋಸ್ಟಲ್ ಮೀಡಿಯಾ ಅಲ್ಲ, ಕೋಸ್ಟಲ್ ಮೀಡಿಯಾ ಆಗುವಾಗ ಎಲ್ಲ ಮಿಕ್ಸ್ ಇರುತ್ತೆ, ಎಲ್ಲರಿಗೂ ಗೊತ್ತಲ್ಲ. ಹಾ, ನಿಮಗೆ ಗೊತ್ತಿಲ್ಲ ಅಂದ್ರೆ ನೋಡಿ ಈಗ ಹೇಳ್ದೆ ಅಲ್ಲ, ಎಲ್ಲ ಮಿಕ್ಸ್ ಇದೆ ಅಂತ. ಇವನಿಗೆ ಏನು ನೋಡುದು, ಕಾಪಿ ರೈಟ್ ಬರುತ್ತೆ, ನೀನು ಹೋಗು. ಟ್ರೈನ್ ಈಗ ಸ್ಟಾರ್ಟ್ ಆಯಿತು, ಈಗ ಸ್ಟಾರ್ಟ್ ಆಗಿ ಎಲ್ಲ ಮೂವ್ ಆಗ್ತಾ ಇದೆ. ಯಾಕಂದರೆ ಓಕೆ, ಇಲ್ಲಿ ಬಬ್ಬೆ ಆಗ್ತಾ ಇದ್ದಾರೆ. ಏನು ಚೆನ್ನೈ ಎಕ್ಸ್ಪ್ರೆಸ್ ಇದೆ ಆ ಸೈಡ್, ಎಕ್ಸ್ಪ್ರೆಸ್ ಆಯ್ತು, ಎಕ್ಸ್ಪ್ರೆಸ್ ಆಗಿರ್ಬೋದು. ಒಂದು ಸಸ್ಪೆನ್ಸ್ ಇದೆ, ಟ್ರೈನ್ ಹೋಗೋದು ಇದಲ್ಲ ಅದು, ಯಾಕಂದ್ರೆ ಆಚೆ ಟ್ರೈನ್ ಹೋಗೋದು, ಈ ಸೈಡ್ ಸ್ಟಾಪ್ ಆಗಿದೆ ಅಲ್ಲ. ಟ್ರೈನ್ ನೋಡಿದ್ರೆ ಗೊತ್ತಾಗಿದೆ. ಓಕೆ, ಟ್ರೈನ್ ಮೂವ್ ಆದ್ಮೇಲೆ ಕರೆಕ್ಟ್ ವ್ಯೂ ಮಾಡ್ತೀನಿ. ಒಂದು ನಿಮಿಷ. ಟ್ರೈನ್ ಯಾವಾಗಲೂ ಈ ಥರ ಮೆಲ್ಲ ತುಂಬ ಬೋರ್ ಆಗ್ತದೆ, ಯಾಕಂದ್ರೆ ಈಗ ಮೆಲ್ಲ ಹೋಗ್ತದೆ, ಸ್ಟಾರ್ಟಿಂಗ್ ಆದರೂ ಅಷ್ಟೇ ಅಲ್ಲ, ಆ ಕಾರಣ ಮೆಲ್ಲ ಹೋಗ್ತಾ ಇದೆ. ಏನು ಮಳೆ ಅಲ್ಲ, ಎಲ್ಲಿಂತಿಲ್ಲ ಒಟ್ರಾಸಿ ಮಳಾಗೋದು, ಯಾವ ಥರ ಅಲ್ಲ ಇದ್ದಾರಲ್ಲ ಮನುಷ್ಯರು. ಇವರಲ್ಲಿ ಗುಂಡಿ ಬೇಯಿಸೋದು ಮತ್ತೇನು. ಆದರೂ ಐ ಥಿಂಕ್ ನಾನು ಇವತ್ತು ಹಾಕಿದ ವಿಡಿಯೋ ಈ ವರ್ಷ ಲಾಸ್ಟ್ ವಿಡಿಯೋ. ನಾನು ಮತ್ತೆ ಹಾಕಿದ ಮುಂದಿನ ವರ್ಷ, ಅಂದರೆ ಕಾಫಿ ಅಲ್ಲ, ಅದು ಬೇರೆ ಡೈಲಾಗ್. ಯಾಕಂದರೆ ಡಿಸೆಂಬರ್ ಆಯ್ತಲ್ಲ. ಓಕೆ, ಮತ್ತೆ ಬೇರೆ ಕೊನೆಗೆ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಇದುವರೆಗೂ ನಮ್ಮ ಚಾನಲನ್ನು ಅಂದರೆ ಕೋಸ್ಟಲ್ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಡಿ ಆಯ್ತಾ. ಇವನು ಹೇಳ್ದೆಲ್ಲ ಕೇಳಬೇಡಿ ಆಯಿತಾ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಬಾಯ್ ಬಾಯ್. ಒಂದು ಬಾಯ್, ಒಂದು ಬಾಯ್, ಬಾಯ್ ಬಾಯ್. ದಿಸ್ ಇಸ್ ಕಪಲ್ಸ್ ಗೋಲ್ ಅಂದರೆ ಕಪಲ್ಸ್ ಎಲ್ಲ ಹೀಗೆಲ್ಲ ಮಲಗೋದು ಅಲ್ಲ, ಸಾಧಾರಣ ಈ ಥರ ಎಲ್ಲ ಇರ್ತದೆ, ಅದಕ್ಕೆ ನಾನು ಹೇಳಿದ್ದು ಕಪಲ್ಸ್ ಗೋಲ್ ಅಂತ. ನೇತ್ರಾವತಿ ಬ್ರಿಡ್ಜಲ್ಲಿ ಇದ್ದೀವಿ ಈಗ. ನೇತ್ರಾವತಿ ಬ್ರಿಡ್ಜ್ ಇಲ್ಲಾಂದ್ರೆ ತುಂಬ ಮಂದಿ ಇರ್ತಾರೆ ಈ ಸೈಡಲ್ಲೆಲ್ಲ ನಿಂತ್ಕೊಂಡು, ಈಗ ಯಾರು ಕಾಣುದಿಲ್ಲ ಅಲ್ಲ. ಎಲ್ಲ ಮೊಬೈಲಲ್ಲಿ ಬಿಸಿ.